ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೇನೆ. ಸೊ ಯಾರಿಗಾದರೂ ಒಂದು ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ ನಾವು ರೆಡಿ ಆಗ್ತಾನೆ ಇರ್ತೇವೆ. ಸೊ ನಂಬರ್ ಇದೆ ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ. ಸೊ ಟಿ ವಿ ಸ್ಕ್ರೀನ್ ಮೇಲೆ ಆ ನಂಬರ್ಗೆ ಮೆಸೇಜನ್ನು ಮಾಡಿ, ಕಾಲ್ ಬೇಡ. ಓಕೆ, ಸೊ ಮೆಸೇಜ್ ಥ್ರೂ ವಿತ್ ಡೀಟೇಲ್ಸನ್ನು ಕಳಿಸಿ. ಓಕೆ, ಕೆಲವರಿಗೆ ವಾಟ್ಸಪ್ ಇಲ್ಲ ಅಂತ ಕೆಲವರು ಯೋಚನೆ ಮಾಡ್ತಾರೆ. ವಾಟ್ಸಪ್ ಇಲ್ದಿದ್ರು ಕೂಡ ನೋ ಪ್ರಾಬ್ಲಮ್. ಸೊ ನಾರ್ಮಲ್ ಮೆಸೇಜ್ ಕೂಡ ಆಗುತ್ತೆ. ಸೊ ಏನೆಲ್ಲ ಡೀಟೇಲ್ಸು ಇನ್ಫಾರ್ಮೇಷನ್ ಎಲ್ಲ ಕೊಡ್ಬೋದು. ಸೊ ವಿತ್ ಕಾನ್ಸೆಪ್ಟನ್ನು ಕಳಿಸಿ. ಓಕೆ, ಯಾಕಂದರೆ ಕೆಲವೊಂದು ನಂಬರಲ್ಲಿ ಮೆಸೇಜ್ ಬರುತ್ತೆ. ಸೊ ಅದರಲ್ಲಿ ಯಾವುದೇ ಕಾನ್ಸೆಪ್ಟ್ ಇರಲ್ಲ ಮತ್ತು ಇನ್ಫಾರ್ಮೇಷನ್ ಕೂಡ ಅಷ್ಟೊಂದು ಸರಿ ಇರಲ್ಲ. ಓಕೆ, ಸೊ ಹಾಗಾಗಿ ಕೆಲವೊಂದು ಸತಿ ಕಷ್ಟ ಆಗುತ್ತೆ ನಮಗೆ ಪ್ರ್ಯಾಂಕ್ ಮಾಡಬೇಕಾದ್ರೆ. ಸೊ ವಿತ್ ಕಾನ್ಸೆಪ್ಟ್, ವಿತ್ ಡೀಟೇಲ್ಸು ಆ್ಯಂಡ್ ಕೆಲವೊಮ್ಮೆ ಏನೆಲ್ಲ ರೀಸೆಂಟ್ ಸಿಚುವೇಶನ್ ಏನೆಲ್ಲ ಆಗಿದೆ ಸೊ ಅದೆಲ್ಲ ಬರಲಿ. ಓಕೆ, ಸೊ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಯಾರಿಗೆಲ್ಲ ಪ್ರ್ಯಾಂಕ್ ಮಾಡಬೇಕಂದ್ರೆ ಬನ್ನಿ. ಸೊ ವೀಕ್ಷಕರಿಗೆ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಉಮೇಶ್ ಶೆಣೈ ಫ್ರಮ್ ಕಾರ್ಕಳ. ಓಕೆ, ಸೊ ಇವರ ನಂಬರ್ ಕೊಟ್ಟಿರೋದು ಶಿವಾನಂದ್ ಶೆಣೈ, ಮ್ಯಾಂಗ್ಳೂರ್. ಓಕೆ, ಇವ್ರು ಏನು ಹೇಳಿದಾರೆ ಅಂದರೆ ಉಮೇಶ್ ಶೆಣೈ ಅವರಿಗೆ BD ಬ್ರ್ಯಾಂಚ್ ಇದೆ. ಸೊ ಅಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಈ ರೈಡ್ ಎಲ್ಲ ಬರ್ತಾರೆ ಕೆಲವೊಂದು ಸತಿ. ಓಕೆ, ಎಷ್ಟೇ ನಮಗೆ ಮೇ ಬಿ ಏನೋ ಒಂದು ಪರ್ಫೆಕ್ಟ್ ಇದ್ದರೂ ಕೂಡ ಎಲ್ಲ ಆದರೂ ಕೂಡ ರೈಡ್ ಮಾಡಲಿಕ್ಕೆ ಬರ್ತಾರೆ. ಸ್ವಲ್ಪ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿ ಇರಬೇಕು ಅನ್ನೋ ಒಂದು ವಿಷಯದಲ್ಲಿ ನಮ್ಮ ಉಮೇಶ್ ಶೆಣೈ ಅವರನ್ನು ಪ್ರ್ಯಾಂಕ್ ಮಾಡಬೇಕು. ನೋಡೋಣ ಉಮೇಶ್ ಶೆಣೈ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ. ಬನ್ನಿ. ಹಲೋ ಉಮೇಶ್ ರೇ. ಉಮೇಶ್ ನಮಸ್ತೆ. ನಮಸ್ತೆ, ನಾನು ಸತೀಶ್ ಬಂದೆ. ಹೇಳಿ. ಎಲ್ಲಿದ್ದೀರಿ ಈಗ? ಆಫೀಸಲ್ಲಿ. ಎಲ್ಲಿಂದ ಮಾತಾಡೋದು? ನಾನು ಇಲ್ಲಿ ನಮ್ದು ಪರ್ಕಳಿಂದ. ಪರ್ಕಳ. ಹೇಳಿ. ನೀವೀಗ ಆಫೀಸಲ್ಲಿ ಇದ್ದೀರಾ? ಹೌದು, ಎಂತ ವಿಷಯ? ಅಲ್ಲ ಎಂತ ಇಲ್ಲ, ಎಲ್ಲಿಗ ಕಾಫಿ ಕುಡ್ದು ಆಯ್ತು ನಿಮ್ಮದು? ಅಲ್ಲ, ವಿಷಯ ಅಂತ ಹೇಳಿ. ವಿಷಯ ಅಲ್ಲ, ಇದು ನಿಮ್ಮದು ಎಂತ BDದು ಇದುಂಟಲ್ಲ ಬ್ರಾಂಚ್? ಹೌದು. ಹಾಗೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಉಂಟಾ ಸರ್? ಡಾಕ್ಯುಮೆಂಟ್ ಇರೋದೆ ಎಲ್ಲ ಸರಿ ಉಂಟಲ್ಲ? ಹೌದು. ನೀವು ಯಾರು ಮಾತಾಡುದು? ಅಲ್ಲ ಡಾಕ್ಯುಮೆಂಟ್ಸ್ ಸರಿ ಇರಲೇಬೇಕು. ಅಲ್ಲ, ನಾನು ಯಾಕೆ ಗೊತ್ತಾ, ನಾಳೆ ರೈಡ್ ಬರ್ತಾರಂತ ಹೇಳಿದ್ದು ನಾನು. ಹೌದು, ಯಾರು ಬರುದು? ಡಾಕ್ಯುಮೆಂಟ್ ಯಾರು ಬರುದು ರೈಡಿಗೆ? ಎಂತ ಡಾಕ್ಯುಮೆಂಟ್? ಡಾಕ್ಯುಮೆಂಟ್ಸ್ ನಿಮ್ದಲ್ಲಿ ಬ್ರಾಂಚ್ ಇದೆಲ್ಲ ಎಲ್ಲ ಕಂಫರ್ಟೇಬಲ್ ಆಗಿ ಎಲ್ಲ ಉಂಟಲ್ಲ ಅಂತ ಕೇಳಿದ್ದು ನಾನು. ಅಂದ್ರೆ ನೀವು ಎಲ್ಲಿಂದ ಮಾತಾಡುದು ಅದೇ? ಅಲ್ಲ, ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡುದು ಸರ್. ಹೌದು ಹೌದು. ರೈಡ್ ಅಂದ್ರೆ ಯಾರು ಬರುದು? ಅದು ಯಾರಾದ್ರೂ ಬರ್ಬೋದು ಸರ್. ನಿಮ್ಗೆ ಅಲ್ಲಿ ಬಂದ್ಮೇಲೆ ನಂಗೆ ಹೇಳಲಿಕ್ಕೆ ಆಗ್ತದ ಯಾರು ಬರ್ತಾರಂತ? ಹೌದು. ಅಂದ್ರೆ ನೀವು ಯಾವ ಡಿಪಾರ್ಟ್ಮೆಂಟ್ ಇದೆ ಹೇಳುದು? ಅಲ್ಲ, ನಾನು ಯಾವ ಡಿಪಾರ್ಟ್ಮೆಂಟ್ ಬರ್ಬೋದು ಅಂತ ಹೇಳಲಿಕ್ಕೆ ಆಗಲ್ಲ. ಒಟ್ಟಾರೆಯಾಗಿ ರೈಡ್ಗೆ ಬರ್ಬೋದು. ಹೌದು, ಸರಿ. ಯಾರಂತ ಆಗ್ಬೇಕಲ್ಲ, ಎಂತ ರೆಕಾರ್ಡ್ಸ್ ಅಂತ ಆಗ್ಬೇಕಲ್ಲ. ಅಲ್ಲ, ಟೋಟಲ್ ಎಲ್ಲ ರೆಕಾರ್ಡ್ ಸರಿ ಉಂಟಲ್ಲ? ಹೌದು, ನಮ್ದು BDದೆಲ್ಲ ಕರೆಕ್ಟ್ ಉಂಟು. ಸರಿ ಉಂಟಲ್ಲ? ಅದೇ ಹೇಳಿದ್ ನಾನು. ಯಾಕೆ ಗೊತ್ತಾ, ನೀವು ನಂಗೆ ತುಂಬಾ ಆಪ್ತರು, ಗೊತ್ತಾಯ್ತಾ? ಹೌದು. ನೀವು ಒಟ್ಟಾರೆಯಾಗಿ ನೀವು ಹಾಳಾಗ್ಬಾರ್ದು ಮಾರ್ರೆ, ನಾವು ಅದೇ ಕೇಳಿದ್ ನಾನು. ಆಯ್ತು. ಹಾಗೆ, ಮತ್ತೆ ಎಲ್ಲಿದ್ದೀರಿ ಈಗ? ಒಟ್ಟು ಆಫೀಸಲ್ಲಿ ಇದ್ದೀರಾ? ಹೌದು. ಸರಿ ಉಂಟಲ್ಲ? ಫುಲ್ ಕಂಪ್ಲೀಟ್ ರೆಕಾರ್ಡ್ಸ್ ಎಲ್ಲ ಕರೆಕ್ಟ್ ಉಂಟಲ್ಲ? ಹೌದು. ನಾನು ಇವ್ರದ್ದು ಸತೀಶ್ ಭಾಯ್ ಇದ್ದು ಫ್ರೆಂಡು. ಯಾವ ಸತೀಶ್? ಸತೀಶ್ ಭಾಯ್, ನಮ್ದು ಕಾರ್ಕಳ. ಕಾರ್ಕಳ ಸತೀಶ್ ಭಾಯ್ ಅಂದ್ರೆ ಇನ್ನೊಂದು ಯಾವ ಸತೀಶ್ ಭಾಯ್? ಸತೀಶ್ ಭಾಯ್ ರೀ, ಕಾರ್ಕಳದಲ್ಲಿ. ಕಾರ್ಕಳದಂದ್ರೆ ನಂಗೆ ಗುರ್ತ ಇರ್ಬೇಕಲ್ಲ ಅವತ್ತು. ಹೌದು. ಅಲ್ಲಲ್ಲ, ನಂಗೆ ಗುರ್ತುಂಟು ನೋಡಿ. ಹಾಗೆ. ಅಲ್ಲ ಉಮೇಶ್ ಅವರೇ, ಈಗ ಇದು ರೆಕಾರ್ಡ್ಸ್ ಎಲ್ಲ ಸರಿ ಇದ್ರೆ ನೋ ಪ್ರಾಬ್ಲಮ್. ನಂಗೊಂದು ಇನ್ಫಾರ್ಮೇಶನ್ ಬಂತು, ಅದಕ್ಕೆ ನಿಮ್ಗೆ ಬೇಗ ಒಂದು ಕಾಲ್ ಮಾಡಿದ್ದು, ಗೊತ್ತಾಯ್ತಾ? ನಿಮ್ಗೆ ಒಂದು ಜಾಗ್ರತೆ ಹೇಳಿದ್ದು ನಾನು, ಗೊತ್ತಾಯ್ತಾ? ಹಾಗೆ ಹಾಗೆ ಹಾಗೆ. ಮತ್ತೆ ಇವರು ಹೇಗಿದ್ದಾರೆ? ನಮ್ಮ ನಿಮ್ದು ಮೊನ್ನೆ ಇದಾಯ್ತಾ, ಈ ಆನಿವರ್ಸರಿ ಆಯ್ತಾ ನಿಮ್ದು? ಹೌದು. ಹ್ಯಾಪಿ ಆನಿವರ್ಸರಿ. ನಮ್ಗೆ ಹೇಳಲಿಕ್ಕೆ ನೆನಪೇ ಇಲ್ಲ. ಮೊನ್ನೆ ಇವರಿದ್ದಾರಲ್ಲ ನಮ್ಮ ಪ್ರಕಾಶ್, ಅವರು ಹೇಳಿದ್ರು ಅಂದ್ರೆ ನಿಮ್ಮ ಆನಿವರ್ಸರಿ ಬಾರೆ ಮೊನ್ನೆ ಅಂತ. ಹಾಗಾಗಿ ನಂಗೆ ನೆನಪಾಯ್ತು. ಮತ್ತೆ ಇದೊಂದು ಇನ್ಫಾರ್ಮೇಶನ್ ಇತ್ತಲ್ಲ, ಹಾಗೆ ಹಾಗೆ. ಮತ್ತೆ ಎಲ್ಲ ಗಮ್ಮತ್ತಾ ಮೊನ್ನೆ ಆನಿವರ್ಸರಿ ಎಲ್ಲ? ಹೌದು. ನಿಮ್ಮ ಪರಿಚಯ ಇಲ್ಲದೆ ನಂಗೆ ಈಗ ಕರೆಕ್ಟ್ ನೀವು ಎಂತ ಅಂತ ಅರ್ಥ ಆಗುದಿಲ್ಲ. ಅಂದ್ರೆ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ಯಾರು, ಎಲ್ಲಿಂದ? 2 ಡೇಸ್ ಬಿಫೋರ್ ನಂಗೆ ಇವನು ಪ್ರಕಾಶ್ ಹತ್ರ ಕೇಳಿದ ನಿಮ್ ನಂಬರ. ಯಾರು ಪ್ರಕಾಶ್? ಇವ್ರಿ ನಮ್ದು ಕಾರ್ಕಳ ಈ ಇದಿತ್ತಲ್ಲ, ನಮ್ದು ಕಾರ್ಕಳ ಜಂಕ್ಷನ್
ಅಲ್ಲಿ ನಮ್ಮ ಮನೆ ಹಾ ಹಾಗೆ 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 ಸೊ ಟೋಟಲ್ ಆಗಿ ಅದೇ ಒಂದು ಇನ್ಫಾರ್ಮೇಶನ್ ಕೊಡ್ಲಿಕ್ಕಿತ್ತು, ಅದಕ್ಕೆ ನಾನು ಕಾಲ್ ಮಾಡಿದ್ ನಿಮ್ಗೆ, ಆಯ್ತಾ? ಆಯ್ತು. ಅದೇ ಟೋಟಲ್ ರೆಕಾರ್ಡ್ಸ್ ಎಲ್ಲ ಸರಿ ಇದ್ರೆ ನಮ್ಗೆ ಯಾವುದೇ ಟೆನ್ಷನ್ ಇರೋಲ್ಲ. ನಮ್ದು ರೆಕಾರ್ಡ್ ಕರೆಕ್ಟ್ ಇದೆ. ಸರಿ ಉಂಟಲ್ಲ, ಮತ್ತೆ ಏನ್ ಗೊತ್ತಾ, ನಮ್ಗೆ ರೆಕಾರ್ಡ್ ಸರಿ ಇದ್ರು ಕೂಡ ಕೆಲವೊಮ್ಮೆ ಸರಿ ಇಲ್ಲ ಅಂತ ಹೇಳ್ತಾರೆ ಅವ್ರು ಬಂದ್ಮೇಲೆ. ಎಲ್ಲ ಸರಿ ಉಂಟಲ್ಲ ಇವ್ರೆ, ಇನ್ಶೂರೆನ್ಸ್ ಎಲ್ಲ ಉಂಟಲ್ಲ? ಎಲ್ಲ ಉಂಟು. ಓಕೆ 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 ಆಯ್ತಾ? ಆಯ್ತಾ ಕಾಪಿ ಆಯ್ತಾ ನಿಮ್ದು? ಕಾಫಿನ ಆಗ್ಬೇಕು. ಹೌದಾ? ಹಾಗೆ ಕೆಲವೊಮ್ಮೆ ಕಷ್ಟ ಆಗುತ್ತೆ, ಅದಕ್ಕೆ ನಾನು ಅದಕ್ಕಿಂತ ಈ ಬರುವ ಮುಂಚೆ ಏನಾದ್ರು ಹೇಳಿದ್ರೆ ಒಳ್ಳೇದಲ್ವಾ? ಆಯ್ತು ಆಯ್ತು. ಹಾಗೆ 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 ಅಲ್ಲ, ನಾಳೆಗೆ ರೈಡ್ಗೆ ಬಂದ್ರೆ ನಂಗೊಂದು ಕಾಲ್ ಮಾಡಿ, ಆಯ್ತು ಆಯ್ತು. ಆಯ್ತಾ? ಮತ್ತೆ ನಂಗೊಂದು ಸ್ವಲ್ಪ ಏನಾದ್ರು ಕೊಡಿ, ಆಯ್ತಾ? ಅಂದ್ರೆ ಇನ್ಫಾರ್ಮೇಶನ್ ಕೊಟ್ಟೆ ಅಲ್ಲ? ಆಯ್ತು ಆಯ್ತು. ಹೌದು, ನೀವೀಗ ಆಯ್ತಾಯ್ತು ಹೇಳ್ತೀರಿ, ಮತ್ತೆ ಸುದ್ದಿ ಇಲ್ಲ ನಿಮ್ದು. ನೀವು ಯಾವಾಗ್ಲೂ ಹೀಗೆ ಅಲ್ಲ ಮಾಡೋದು. ನಿಮ್ದು ಕಾಫಿ ಆಯ್ತಾ? ಯಾವ್ದು? ಕಾಫಿ ಆಯ್ತು ಕಾಫಿ ಆಯ್ತು ಕಾಫಿ ಆಯ್ತು. ತೆಗ್ಸ್ಕೊಟ್ರಾ? ನೀವೆಂತ ಮಾಡುದು? ನಾನಾ? ಹೌದು. ನಾನು ಇದು ರೀ, ಟೂರಿಸ್ಟ್ ಗಾಡಿ. ಟೂರಿಸ್ಟ್ ಗಾಡಿ? ಹೌದೌದು, ನಮ್ದು ಗೌರ್ಮೆಂಟ್ ರಿಲೇಟೆಡ್ ಗಾಡಿ. ಹಾಗೆ 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 ಗೌರ್ಮೆಂಟ್ಗೆ ನಂದು 8 ಗಾಡಿ ಕೊಟ್ಟಿದ್ದೇನೆ. ನಮ್ಗೆ ಅಂದ್ರೆ ಎಲ್ಲ ಇನ್ಫಾರ್ಮೇಶನ್ ಬರ್ತದಲ್ರಿ, ಹಾಗೆ ನಿಮ್ಗೆಲ್ಲ ಕಾಲ್ ಮಾಡಿದ್ದು. ಹಾಗೆ 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 ಉಮೇಶ್ ಅವರೇ, ಮತ್ತೇನ್ ಸಮಾಚಾರ? ಸಮಾಚಾರ ಏನಿಲ್ಲ, ಸ್ವಲ್ಪ ಕೆಲಸದಲ್ಲಿ ಇದ್ದೇನೆ, ಇರ್ತೇನೆ ಆಯ್ತಾ? ಹೌದಾ? ಅಲ್ಲ ಇದು ಇವ್ರೆ, ನಮಸ್ತೆ ಇವ್ರೆ, ನಮ್ಮ ಉಮೇಶ್ ಅವ್ರೆ. ಉಮೇಶ್ ಅವ್ರೆ, ಏನ್ ಗೊತ್ತಾ, ಇದು ಈಗ ನಾಳೆ ಒಂದು ಸಾಧಾರಣ ಒಂದು 2 ಗಂಟೆ ಮುಂಚೆ ಬರ್ಬೋದು, ಹೇಳಿಕ್ಕಾಗಲ್ಲ, ಆಯ್ತಾ? ಮತ್ತೆ ನೀವು ಸುಮ್ನೆ ಇಲ್ದಿದ್ರು ಪ್ರಾಬ್ಲಮ್ ಮಾಡ್ಕೊಳ್ಬೇಡಿ, ಆಯ್ತಾ? ಮತ್ತೆ ಏನ್ ಗೊತ್ತಾ, ಇದು ವಿಷಯ ಅಂದ್ರೆ ಈಗ ವಿಷಯ ಅಂದ್ರೆ ಏನ್ ಗೊತ್ತಾ, ನಂಗೆ ಕೆಲವೊಂದ್ಸತಿ ನಿಮ್ಮ ಮೇಲೆ ಸ್ವಲ್ಪ ಸಿಟ್ಟು ಬರ್ತದ ಮಾರ್ರೆ. ಹೌದೌದೌದೌದು. ಈಗೇನ್ ಗೊತ್ತಾ ಸರ್ ನಮಸ್ತೆ ಸರ್, ನಮಸ್ತೆ. ಇದು ಸ್ಪಂದನ ಟಿವಿಯಿಂದ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಾ ಇದ್ದೇನೆ. ಗೊತ್ತಾಯ್ತು ನಂಗೆ, ಮೊದ್ಲಿಗೆ ಗೊತ್ತಿತ್ತು. ಶಿವಾನಂದ್ ನಿಮ್ಮ ನಂಬರ್ ಕೊಟ್ಟಿದ್ದು. ಓಕೆ, ಸೊ ಇಷ್ಟೆಲ್ಲ ಮಾಡಿದ್ದು ತಮಾಷೆಗೆ. ಮೊದ್ಲೇ ಗೊತ್ತಿತ್ತ ನಿಮ್ಗೆ? ಅವ್ರು ಹೇಳಿದ್ರ? ನಿಮ್ಗೆ ಬಂದಾಗ ಇನ್ಫಾರ್ಮೇಶನ್ ನಂಗೆ ಓಕೆ, ಸೊ ನಿಮ್ಗೆ ಇನ್ಫಾರ್ಮೇಶನ್ ಬಂದಾಗೆ ಟೋಟಲ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಗೊತ್ತಿತ್ತು ಅಲ್ವಾ? ಓಕೆ ಓಕೆ, ಇಷ್ಟೆಲ್ಲ ಮಾಡಿದ್ದು ತಮಾಷೆಗೆ ಸರ್. ಸೊ ಆಲ್ ದಿ ಬೆಸ್ಟ್ ನಿಮ್ಗೆ. ಓಕೆ, ಸೊ ಬಾಯ್ 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 ಬಾಯ್. ಸೊ ಈಗ ವೀಕ್ಷಕರು, ಯಾರಿಗೆ ಪ್ರ್ಯಾಂಕ್ ಮಾಡ್ಬೇಕಂದ್ರೆ ಪುರುಷೋತ್ತಮ್. ಓಕೆ, ಸೊ ಪುರುಷೋತ್ತಮ್ ಯರ್ಲಪಾಡಿ. ಓಕೆ, ಸೊ ಇವರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಕಾರ್ಪೆಂಟರ್. ಸೊ ಈ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಇವ್ರಿಗೆ ಸ್ವಲ್ಪ ಪ್ರ್ಯಾಂಕ್ ಮಾಡಬೇಕಂತ ಹೇಳ್ತಿದ್ದಾರೆ ನಮ್ಮ ಆಶಾ. ಓಕೆ, ಸೊ ಆಶಾ ಅವರು ಏನು ಹೇಳಿದಾರೆ ಅಂದ್ರೆ, ಸ್ವಲ್ಪ ಏನಾದರೂ ಒಂದು ವಿಷಯದಲ್ಲಿ ಕಾನ್ಸೆಪ್ಟ್ ಇಟ್ಕೊಂಡು ಮಾತಾಡಿ ಅಂತ. ಕಾನ್ಸೆಪ್ಟ್ ಇಷ್ಟೇ, ಸೊ ನಮ್ಮ ಮನೆ ಹೋಗ್ಲಿದೆ ನೆಕ್ಸ್ಟ್ ಮಂತು. ಸೊ ಫ್ರಂಟ್ ಡೋರು ಮಾಡ್ಲಿಕ್ಕೆ ಕೊಟ್ಟಿದ್ವಿ ಅಲ್ಲ, ಸೊ ಇದು ಆಗಿದೆಯಾ ಇಲ್ವಾ ಅಂತ. ಸೊ ನೋಡೋಣ, ಅವರು ಎಷ್ಟು ಬ್ಯುಸಿ ಇರ್ಬೋದು. ಕಾರ್ಪೆಂಟರ್ ಹೇಳಿದ ಮೇಲೆ ಸ್ವಲ್ಪ ಬ್ಯುಸಿ. ಸೊ ಹಾಗಾಗಿ ಆ ಬ್ಯುಸಿ ಟೈಮಲ್ಲಿ ಕೂಡ ನಾವು ಕಾಲ್ ಮಾಡಿದಾಗ ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ ಅಂತ ನೋಡಬೇಕು. ಸೊ ನೋಡೋಣ ನಮ್ಮ ಪುರುಷೋತ್ತಮ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ. ಬನ್ನಿ. ಹಲೋ ಪುರುಷೋತ್ತಮ್, ನಮಸ್ತೆ. ನಮಸ್ತೆ ಪುರುಷೋತ್ತಮ್. ಓಲಾರಣ್ಣ ಇರಿ ಕಾರ್ಲ ಉಳ್ಳಾರಾ? ಅಂದ ಏನು ಶಾಪಿಡ್ ಉಳ್ಳಾರಾ? ಓಲಾರ ಇತ್ತೆ ಕೆಲ್ಸ ಉಳ್ಳಾರಾ? ಓಲಾ ಒಂದೊಂದು ಕೆಲಸ ಕಾರ್ಲಾಡ ಒಂದುಂಡೆ ಬಿಜಿ ಇಲ್ಲಾರ ಇದ್ದದೆ ಅತ್ತ ನಮ್ಮ ಗುರುದತ್ತತ್ತೆ ಇರ ಗುರುದತ್ತನ ಬಾರಿ ಕ್ಲೋಸ್ ಅಂದ ಅದೇ ಯಾನಿ ಪ್ರಕಾಶಿ ಮೊನ್ನೆ ಯಾನೆ ಬಾಕಿಲ್ದ ವಿಷಯ ಬಾತ ಇರತ್ತೆ ಇಲ್ಲೋಕ್ಕೆಲ್ದ ನೆಕ್ಸ್ಟ್ ಮಂತ್ ಇಲ್ಲೋಕ್ಕೆಲ್ ಗೊತ್ತಾಂಡೆ ಏರ್ಲ ಮಾಡಿಡು ಎಲ್ಲ ಇಲ್ಲೋಕ್ಕೆಲ್ ಆಯ್ತಾ ಡೋರ್ದ ಪೂರ ಮೆಜರ್ಮೆಂಟ್ ಪೂರ ಕೆತ್ತೊಂದು ಪೋಯರತ್ತ. ಹಲೋ ಅಂದಿ ಇರ್ ಡೋರ್ದ ಮಲ್ಪನತ್ತ ಡೋರ್ದ ಪೂರ ಮಲ್ಪುರತ್ತ ಇರು ಪಕ್ಕ ಇರಿ ದಾದಿ ಡೋರ್ದಾನ ಏನೋದುಲ್ಲ ಮೊರಣಿಗೆ ಮೆಜರ್ಮೆಂಟ್ ಪಕ್ಕ ಆಯ್ತಾ ಮಜರಿ ಎತ್ತಾಪುಂಡು ಪೂರ ಕೆಂದ್ ಪೋಯರತ್ತೆ ಅಜ್ಜ ಆತನ ಡೋರ್ ಆತನ ಅಂದ್ಕೇನ್ರೆ
ಅತ್ತಿ ಓ. ಯಾಕ ಯಾರು ಬೈತೈತೆ ಎಲ್ಲ ಪಡಿ ಅತ್ತ ಎರ್ಲ ಪಾಟಿಗೆ ಎಂಕ ಇಲ್ಲ ಬೈದಾರೆ ತುಲೆ ಮೊರಣಿ ಇರ್ಲ ಅಮ್ಮೆ ಜನ ರಾಹುಲ್ ಯಾರು ರಾಹುಲ್ ಇರ್ನ ಹೆಲ್ಪರ್ ಮಾರ್ರೆ ಆನೆ ರಾಹುಲ್ ಆಪುದರ ಏನೋ ಗೊತ್ತುಜಿ ಇರ್ನ ಹೆಲ್ಪರ್ ಅತ್ತಿ ಯಾನ್ ಬೈತಿ ಅಡಿಗ ಅತ್ತೆ ಇತ್ತೆ ಇತ್ತೆ ಇರ್ದಾಗಿ ಗೊಬ್ಬು ನಿಜ ಇರ್ ಬೈದಾರ ಮಾರೆ ಓ ಅಣ್ಣ ಮರಲೇ ರೇಗಿ ಪುರುಷೋತ್ತಮ ಕಾಂಟ್ರಿಗಳಿದಾರ ಅಂದೆ ಅತ್ತ ತೀರ್ ಪುರ್ಸೊತ್ತ ಮತ್ತೆ ಅಂದೆ ಗೊತ್ತಾಂಡೆ ರೇಗೆ ವಿಷಯ ಏನೋ ಗೊತ್ತಾಂಡೆ ಏರ್ ಬಂದಿರ್ನ ಇತ್ತೆ ವಿಷಯದಾಲೇಜಿ ಎಂಕಲ್ಲ ಡೋರ್ ಅವರಂಡು ಡೋರ್ ಇಲ್ಲದ ಎದುರ್ದ ಎಂಟ್ರೆನ್ಸ್ ಡೋರ್ ಉಂಡತೆ ಡಿಸೈನ್ ವಿತ್ ಡಿಸೈನ್ ಬುರ ಬೋರ್ಡು ಅಂಚದೀರ್ ಏಪ ಕೊರ್ಪಾರ್ ಬಂದ್ ನೆಕ್ಸ್ಟ್ ಮಂತ್ 25 ತಾರೀಕಿಗೆ ಇಲ್ಲೋಕಿಲ್ ಓಕೆ ಭಯ್ಯ ಫೋನ್ ಮಾಡ್ತೇವೆ ಅತ್ತತ್ತು ಓ ಅಣ್ಣ ಕಾಸು ಕೊಡ್ತುಂಡು ಭಯ್ಯ ಫೋನ್ ಹೊಲ್ಪ್ರೀನಾ ಏನಕ್ಕೆ ಕೊಡ್ತಾನೆ ಓ ಏನಕ್ಕೆ ಕೊಡ್ತಾನೆ ಅಡ್ವಾನ್ಸ್ ಕೊಡ್ತುನು ಅಂತೆ ಏತ್ ನೆನೆ ಪುಪ್ಪಾಡು ಏತ್ 5,000 ಐತಾರನ ಅಂದ್ ಓ ಏನೋ ಅಣ್ಣ ಅತ್ತ ಈರ್ ಪಾತಿರ್ಲೆ ಈ ರೀತಿ ಪಾತಿರ್ಲೆ ಈತ ಫೋನ್ ದಿಂಡ ಒಂಚು ಬಾರಿ ಮಲ್ಲ ಪ್ರಾಬ್ಲಮ್ ಆಪುನು ಯಾಕೆ ಪನ್ಯಾನ ಎಲ್ಲಂಜಿಗೆ ರೆಡಿ ಆಡತೆ ರೆಡಿ ಆತನ ಇಚ್ಚಾನ್ ಅರ್ಜೆಂಟ್ ಯಾನ್ ಅರ್ಜೆಂಟ್ ಇಲ್ಲ ಮರ 5,000 ರೂಪಾಯಿ ಕೊಡ್ಚಾನೆ ಪಕ್ಕಡೆ ಅದು ಅಲ್ಪ ಗ್ರಾನೈಟ್ ದ ಪೂರ ವರ್ಕ್ ಆತನ ಇತ ಡೋರ್ದ ಆವಡತೆ ಡೋರ್ದ ಒಟ್ರಾಸಿ ಪಾತಿರ್ರಿ ಇರು ವಾಲ್ ಓಲ್ಲ ಒಪ್ಪಲೆ ಇರು ಓಲ್ಲ ಕೆಲ್ಸ ಉಪ್ಪಲೆ ಹೆಂಗ್ದಾನೆ ಪುರುಷೋತ್ತ ಮತ್ತೆ ಇರು ಹಲೋ ಹಲೋ ಪುರುಷೋತ್ತ ಇರ್ದ ಹೇಗೆ ಕಟ್ ಮಾಡ್ತೀನಿ ಕಾಲ್ ಕಟ್ ಮಾಡಿದ್ಜಿ ಓಕೆ ಭಯ್ಯ ಸಿಕ್ಕೋಯ್ತು ಅತ್ತ ಬೈಡ್ ತಿಕ್ಕುನ ತೆಂಗೀತ ಪಾತಿರ್ಲಿ ಇರು ಒಟ್ರಾಸಿ ಪಾತಿರ ಅಲ್ಲಿ ಗೊತ್ತಾನದೆ ಮತ್ತೆ ಹೆಂಗೊಂಚು ಮೂಲಿಸ ಬೇಲೆ ಈರೊಂಚೂರು 5 ನಿಮಿಷ ಇಂಚು ಬಲೆ ಪಿದೆ ಬಲೆ ಚೂರು ಹೆಂಗೆ ಹೆಂಗೆ ಯಾನತ್ತೆ ಕಾಸು ಕೊಡ್ತೀನಿ ಯಾನತ್ತ ಮರ ಇಲ್ಲೋ ಕೆಲಗೆ ಟೈಮ್ ಆನ್ ಮಾರ್ರೆ ಅಂದ್ ಅಲ್ಪ ಇಲ್ಲ ಅಲ್ಪ ಬಂದ್ರೆ ಶಾಮಿಯಾನ್ ಪೂರ ಬುಕ್ ಆತನು ಬಕ್ಕ ಇರ್ನ ಡೇಟ್ ಫಿಕ್ಸ್ ಆತನು ಮತ್ತೆ ಒಂದು ಇಲ್ಲ ಅಲ್ಪ ಬಂದ್ರೆ ಇರ್ ತೆಲ್ಪಡ್ಚಿ ಪುರುಷೋತ್ತಮ್ರೆ ಯಾನ್ ಸೀರಿಯಸ್ ಹುಡುಲ್ಲ ಇರ್ದಾಯ್ ತೆಲ್ಪುನು ಎಂಚಿನ ಮಾರ್ರೆ ಕಾಮಿಡಿ ಅದ ಅತ್ತೆ ಯಾನ್ ಏನ ಒಂದು ರಿಯಾಲಿಟಿ ಶೋ ಮಲ್ತಂದುಲ್ಲೇನೆ ಕಾಮಿಡಿದ ಓಕೆ ಭಯ್ಯ ಸಿಕ್ಕು ಅತ್ತ ಇರ್ ತಿಕ್ಕುನ್ ಬರ್ಚಿ ಈ ರೀತಿ ಸ್ವೀತರ್ ಬಾತಿರ್ಲಿ ಈ ರೀತಿ ಕಟ್ ಮಾಡ್ತಾರ ಗ್ಯಾರಂಟಿ ಇರ್ ನಡೆಗೆ ಬರ್ಪೇನ್ ಇರ್ ಕಟ್ ಮಾಡ್ಬಾರ್ಜಿ ಇರ್ ಕಾಲ್ ಬಾತಿರ್ ಇರ್ ಎರಡ ಬಾತಿರ್ಡು ಇರ್ ಏತ್ ಮೆಜರ್ಮೆಂಟ್ ಗೆ ತೊಂದರೆ ಬಕ್ಕ ಇರ್ನ ಹೆಲ್ಪರ್ ನಕುಲ್ ಪೂರ ಇತ್ತರ ರೆಡ್ಡು ಜನ ಮೊರಣಿ ಬಕ್ಕ ಪೂರ ಪಂಡರ್ ಇದಿತ್ ಕಾಸು ಆಪುಂಡು ಇದಿತ್ ಆಪುಂಡು 5,000 ರೂಪಾಯಿಗೆ ತೊಂಬೋಯರ್ ಹಲೋ 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 ಪುರುಷೋತ್ತಮ್ರೆ ಏನೇ ಅತೀನ ಇರಿ ಎಕ್ಕಡ ರಿಷಿ ಮಲ್ಪುಚಾಡ್ದಾಗ ಬನ್ನಿ ಓಕೆ ಸಿಕ್ಕು ಬಂದೆ ಅತ್ತು ಬಕ್ಕ ತಿಕ್ಕು ಅತ್ತೆ ಯಾನಂಜಿ ಈರಡ ಒಂಜಿ ಎಡ್ಡೆ ರೀತಿ ಪಾತಿರಂದುಲ್ಲ ದಯಬಣ್ಣ ಇಂಕ ಮಸ್ತ್ ಟೆನ್ಷನ್ ಆಪುಂಡು ಪುರುಷೋತ್ತಮ್ರೆ ಟೆನ್ಷನ್ ಅಂದ್ ಒಕ್ಕ ಸಿಕ್ಕು ಏನ್ ಬನ್ನೆತ್ತ ಅತ್ತ ಈ ರೀತಿ ತಿಕ್ಕುವೆ ಪನ್ನಲ್ಲ ಇಂಕೊಂಚು ಬಾರಿ ಪೋಡಿಗೆ ಆಯ್ತೆ ಬುಲ್ಪುವೆ ಪುರುಷೋತ್ತಮ್ರೆ ಪುರುಷೋತ್ತಮ್ ಸಿಕ್ಕು ಮೇಲೆ ಇಲ್ಲ ಇದ್ದೆ ಬೇಲೆ ಬಿಸಿ ಉಂಟು ಅತ್ತ ಯಾನು ಚೂರ್ ಪಾತಿರ ಪುರುಷೋತ್ತಮ್ರೆ ನೀನ ಚೂರ್ ಬಾರ್ತಾರೆ ಅತ್ತ ಸ್ಟೇಜ್ ಫಂಕ್ಷನ್ ಅತ್ತ ಸ್ಟೇಜ್ ಫಂಕ್ಷನ್ ಅತ್ತೆ ಚೂರ್ ಬಾರ್ತಾರೆ ಅತ್ತ ಸ್ಟೇಜ್ ಮೈಕ್ ಕೊಡ್ಲ ಸ್ಟೇಜ್ ಮೈಕ್ ಕೊರ್ರೇಗತ್ತೆ ಹಲೋ ಪುರುಷೋತ್ತಮ್ರೆ ಸ್ಟೇಜ್ ಮೈಕ್ ಕೊಡ್ತಾರೆ ಚೂರ್ ಸ್ಟೇಜ್ ಮೈಕ್ ಇರೇ ಕೊರ್ಪೆ ಏನಂದರೆ ಇರು ಬಾರಿ ಮಾತಾರ ಇರು ಪಾತಿರ ಬಾರಿ ಮಾತಾರ ಇರು ಏನೇ ಪುರುಷೋತ್ತಮ್ರೆ ಯಾನ್ ಪಕ್ಕಡೆ ಅನ್ ಪಾತಿರಜ್ಜಿ ಇಲ್ಲ ಅತ್ ಪುರುಷೋತ್ತಮ್ರೆ ಕಟ್ ಮಾಡ್ಬಂದ ಯಾಕೆ ಮಾರ ಯಾರು ಪಾತಿರ್ವೆ ಗುರುದತ್ತನ್ ಗೊತ್ತಾತ ನಂಗ ಗುರುದತ್ತನ್ ಗೊತ್ತಾತನ್ ಬಂದ ಏಜ ಗುರುದತ್ತನ್ ಗೊತ್ತಾತ ನಂಗ ಭಯ್ಯ ಫೋನ್ ಅಲ್ದ ಗುರುದತ್ತ ಅತ್ತ ಮಾರ ಗುರುದತ್ ನಮ್ಮ ಮಾಮಿ ಈ ಎಂಚಿನ ಮಾತಿರೋ ಮಾರ ಪುರುಷೋತ್ತಮ ಪುರುಷೋತ್ತಮ್ ನಮಸ್ತೆ ಯಾನ್ ಕಾರ್ತಿಕ್ ಬಂದೆ ಹಲೋ ಸರ್ ನಮಸ್ತೆ ಯಾನ್ ಕಾರ್ತಿಕ್ ಬಂದೆ ಸ್ಪಂದನ ಟಿವಿ ಹಿಡ್ದು ಕಾಲ್ ಮಾಡ್ತಂದುಲ್ಲ ಸ್ಪಂದನ ಟಿವಿ ಹಿಡ್ದು ಕಾಲ್ ಮಾಡ್ತಂದುಲ್ಲ ಕಿರಿಕಿರಿ ಮಸ್ಕರಿ ಕಾರ್ಯಕ್ರಮ ಹಿಡ್ದು ಅಂದೆ ಸೊ ಇರ ನಂಬರ್ ಕೊಡ್ತೀನಿ ಆಶಾ ಯದ್ಮಾರ್ ಎಡ್ಮೇರ್ ಸಾರಿ ಅವೇ ಎಸ್ ಇರೇನೇನ್ ಚೂರ್ ಪ್ರ್ಯಾಂಕ್ ಮಲ್ ಪರ್ಫಂಡಿರ್ ಬಟ್ ಇರ್ ಮಸ್ತ್ ಬಿಸಿ ಉಪ್ಪವರೆಗೆ ಸಾರಿ ಎಂಕುಲ್ ಬಿಸಿ ಇತ್ತಿನ ಟೈಮ್ಗೆ ಕಾಲ್ ಮಲ್ತಾ ಅವೇ ಸೊ ಇತ್ ಪೂರ ಮಲ್ತೀನಿ ಎಂಕುಲ್ ಪ್ರ್ಯಾಂಕ್ ಸೊ ಏಪ ಕೊರ್ಪರ್ ಡೋರ್ ಎಂಕಲ ಪ್ರೀತಿನ ಮಾತಾಡುವ ಸೊ ಏಪ ಕೊರ್ಪರ್ ಡೋರ್ ಸರ್ ವರ್ಕ್ ಬಿಸ್ನೆಸ್ ಮಾರ ಜನರಲ್
ಚಾಲುಂಡು ಅಂಚ. ಓ ಅಂಚ 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 ಜನರೇಟರ್ ಚಾಲು ಉಂಡು ಅದೇ. ಸೊ ಇತ್ತೆ ಟೋಟಲ್ ಅದು ರೇಪ ಕೊರ್ಪರ ಡೋರು ಡೋರ್ ಟೂವರ್ ಬರೇ ಡಿಸೈನ್ ಅವೇ. ಓಕೆ 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 ಡನ್ ಡನ್ ಡನ್. ಓಕೆ ಪುರುಷೋತ್ತಮ್ ಡಿಸೈನ್ ಕಳ್ತಾ ಉಂಟು ತೆಂಗುಳು ಮಲ್ತಿನೇ ಪೂರ ಕೊಣವರ್ ಹಾಕ್ಬಿಡೆ ಈಗ. ಕರೆ 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 ಒಟ್ಟಾರೆ ಕಂಡ್ರೆ ಗಾಬ್ ಜತೆ ಅಂದು ಒಟ್ಟಾರೆ ಕಂಡ್ರೆ ಹಾಪಿ ಬೊಕ್ಕ ಸ್ಪಂದನ ಚಾನಲ್ ಎದುರುಡೆ ದಿವಡ ಉಂಟು. ಲೀವುಡ ಅಪ್ಪಡು ಬಕ 5,000 ರೂಪಾಯಿ ಅಡ್ವಾನ್ಸ್ ಕೊಡ್ತೇನೆ ನೆನಪು 5,000 ಯಾವ ಕೊನೆಂಜ 5,000 ಕೊರ್ಲೆ. ಓಕೆ 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 ಸೂಪರ್. ಅಂಡ್ ಇರಡ ಪಾತ್ರದ ಬಾರಿ ಖುಷಿ ಅಂಡ್ ಪುರುಷೋತ್ತಮ್ ಇಂಚೆ ನೀವು ಪ್ಲೇ ಆಲ್ ದ ಬೆಸ್ಟ್ ಇರ್ ನಾ ಫ್ಯೂಚರ್ಗೆ. ಓಕೆ ಲೈವ್ ಪ್ರೋಗ್ರಾಮ್ ಬರೋದುಂಟಾ? ಅಂದು ಬರೋದುಂಟು ಸರ್. ಓಕೆ ಬಾಯ್ 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 ಪುರುಷೋತ್ತಮ್. ಬಾಯ್ 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 ಬಾಯ್. ಓಕೆ ವೀಕ್ಷಕರು, ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಭುವನೇಶ್ ಕುರ್ಕಾಲು. ಓಕೆ, ಸೊ ಇಷ್ಟು ನಂಬರ್ ಕೊಟ್ಟಿರೋದು ಉಮೇಶ್ ಅಂತ. ಸೊ ಇವರು ಮೇ ಬಿ ಡ್ರೈವಿಂಗ್ ಮಾಡ್ತಾರಂತೆ, ಟೂರಿಸ್ಟ್ ವೆಹಿಕಲ್ ಇದೆ ಆ್ಯಂಡ್ ಒಂದು ಶಾಪ್ ಇದೆ, ಫ್ಯಾನ್ಸಿ ಗಿಫ್ಟ್ ಐಟಮ್ಸ್ ಇದು. ಸೊ ಇವರಿಗೆ ಒಂದು ಸ್ವಲ್ಪ ಪ್ರ್ಯಾಂಕ್ ಮಾಡಿ ಅಂತ ಹೇಳಿದ್ದಾರೆ. ಮೇ ಬಿ ಅವರಲ್ಲಿ ಡೀಟೇಲ್ ಏನಪ್ಪ ಅಂದರೆ ಸ್ವಲ್ಪ ಸ್ಲೀಪಿಂಗ್ ಟೈಮ್ 1:30ಇಂದ 4 ಗಂಟೆ ತನಕ, ಅಂದರೆ ಮೇ ಬಿ ಮಧ್ಯಾಹ್ನ. ಸೊ ಆ ಒಂದು ಹೊತ್ತಿಗೆ ಸ್ವಲ್ಪ ಜಾಸ್ತಿ ರೆಸ್ಟ್ ಮಾಡ್ತಾರೆ. ಸೊ ಟೂರಿಸ್ಟ್ ಗಾಡಿ ಕೂಡ ಇದೆ. ಸೊ ಏನಿಲ್ಲ ಕಾನ್ಸೆಪ್ಟು, ನಮಗೆ ಒಂದು ನಿಮ್ಮ ಕಾರ್ ಬೇಕು ನಮಗೆ ಗೋವಾ ಹೋಗಲಿಕ್ಕೆ. ಸೊ ಹಾಗಾಗಿ ನಿಮ್ಮ ಕಾರ್ ಇದ್ರೆ ಒಳ್ಳೆಯದು. ಸೊ ಮಂಗಳವಾರನ ಬುಧವಾರ ನಮಗೆ ಬೇಕು ಅಂತ ಹೇಳ್ತೇವೆ. ನೋಡೋಣ ನಮ್ಮ ಭುವನೇಶ್ ಅವರ ಕಾರ್ ಫ್ರೀ ಇದೆಯಾ ಇಲ್ವಾ ಅಂತ. ಸೊ ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ ನೋಡೋಣ ಬನ್ನಿ. ಹಲೋ ನಮಸ್ತೆ ಭುವನೇಶ್. ನಮಸ್ತೆ. ಓಲರಣ್ಣ. ಹಲೋ ಓಲರೇ ಹೇಳ್ಕೊತೀರ್ನು ಯಾರು? ಪ್ರತೀಕ್. ಪ್ರತೀಕ? ಪ್ರತೀಕ್ ಪ್ರತೀಕ್ ಉಡ್ಪಿಡ್ದೆ ಗೊತ್ತಾಡ ನಿಜ. ಅದೇ ಏನ ಗಾಡಿ ಫ್ರೀ ಉಂಡಾ ಗಾಡಿಯ ಅಂದೆ ಹೆಂಗ್ ಕೊಂಚ 2 ದಿನ ಬಿಡ್ತು ಬೋರ್ಡ್ ಮಾರ. ಎಲ್ಲೆತ್ತೆಲ್ಲಂಜಿ ಸೋಮವಾರ ಮಂಗಳವಾರ ಸೋಮವಾರ ಮಂಗಳವಾರ ದೂರ ಬೋರೆಗೆ ದೂರ ಗೋವಾ ದೂರ ದೂರ ಬೋರೆಗೆ ಗೋವಾ 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 ಅದಾನ್ ಇಜ್ಜ ನಾನೇ ಮಂಗಳವಾರ ಬೋರೆಂಟು ಈ ಎಲ್ಲಂಜಿ ಬೋಲಿ ಓ ಹಲೋ 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 ಬಲ್ಲೆ ಬೋರ್ಡು ಗಾಡಿ ದೂರ ದೂರ ಮಂಗಳವಾರ ಉಂಟು ಹೆಂಗ್ ಮ್ಯಾಂಗ್ಳೂರ್ ಬೋರೆಂಡು ಅದು ಇರು ಎಲ್ಲಂಜಿ ಬೋಲೆ ಬುಧವಾರ ಹೆಂಗ್ ಮಂಗಳವಾರ ಗಾಡಿ ಕೊರ್ಲೆ ಎಂದೆ ಬಾಡಿಗೆ ಬಾಡಿಗೆ ಸರ್ ಬಾಡಿಗೆ ಅನ್ನ ಬಾಡಿಗೆ ಮಲ್ಲೇಜಿ ಮಾರ ಎನ್ನ ಬಾಡಿಗೆ ಅಂಜಿ ಮಲ್ಲಾತ ಮಾರ ಇರೆಗೆ ಏನ್ ಚೈತ ಕೊರ್ಪಾರ ಜಾನ್ ಇರ್ನ ಗಾಡಿ ನಮ್ಮದೆ ಮಾರ್ರೆ ಸಾರಿ ಸಾರಿ ಅಂದ ಅತಿ ಒಯ್ ಅತಿ ಯಾರು ಪ್ರಶಾಂತ ಗಾಡಿ ಜೀವನ ಎಂಕ ಅಕಲ್ನ ಗಾಡಿ ಬುಡ್ಚಿ ಮಾರ ಎಂಕ ಇರ್ನ ಗಾಡಿ ಬಾರ್ ಲೈಕ್ ಕಂಡ ಐಕ್ ಬನ್ಯಾನ ಪೋದ್ ಬರ್ಪಿನಿ ಭುವನೇಶ್ ಗೊತ್ತಾನ ಹೆಂಗ್ ಮುಲ್ತೂರು ಪೋರೆಗೆ ಬೆಂಗಳೂರು ಪೋರೆಂಡು ಕೂಡ ಹೆಂಗ್ ಬುಧವಾರ ಬೆಂಗಳೂರು ಬಿದ್ದ ಮಂಗಳವಾರ ಹೆಂಗ್ ಅಂದ ಅತಿ ರಬಕ ಒಂಜಿ ಮಾಲ್ ಬತ್ತ ಬರ್ಪಿನಿ ಆತಿ ಅಂಚ ಅಂಚ ಇರೆಲ್ಲ ಅಂತ ಕೊರಕ ಐಕ್ ಬನ್ಯಾನ್ ಅತಿ ಅತಿ ಪಂಡ ಇರ ರ್ಯಾಶ್ ಡ್ರೈವಿಂಗ್ ಅಂದ ಎಂಕ ಅವೇ ಪೋಡಿಗೆ ಮಾರ ಎಂಕ್ ಉಂಬೆ ಪ್ರಕಾಶ ಪಂಡ ಆಯನ ಗಾಡಿ ಮನ್ಪೊಚ್ಚು ಮಾರ ರ್ಯಾಶ್ ಉಲ್ಲೆ ಅಂದೆ ನಮ್ಮ ಒಂದ ಉಡುಪಿದ ಪ್ರಕಾಶ್ ಇರ್ನ ರ್ಯಾಶ್ ಡ್ರೈವಿಂಗ್ ಎಂಕ್ ಬೋರ್ ಅವ್ರ ಪೋಡಿಗೆ ನೀರೆ ಕಾಲ್ ಮಲ್ಪಡ ಬೋಡ ಬರ್ಚ ಅಂದೆ ಎಮ್ಮೆ ಪ್ರಕಾಶ್ ಗೊತ್ತಾಯ್ಜ ನಮ್ಮ ಪ್ರಕಾಶ್ ಆಡ ಆಲ್ಟೋ ಮೂಜಿಂಡು ಬಕ್ಕ ಪ್ಲಸ್ ಟವೆರ ರಡ್ ಉಂಡು ಪ್ರಕಾಶ್ ಇರ್ನ ಕ್ಲೋಸ್ ಫ್ರೆಂಡ್ ಇರ್ನಂತೆ ಸ್ಪೀಡ್ ಅಂತ ಕಮ್ಮಿ ಅಲ್ಪ್ಲೆ ನಾನು ಆಗ ಆತೆ ಕಾಲ್ ಮಾಡ್ತೀನಿ ನಾನು ವಟಾರ ಪವರ ಬರ್ಲಿ ಗೊತ್ತಾಡತ್ತೆ ಪ್ರಕಾಶ್ ಅಯ್ಯಾಡಿ ಇರ್ಬಿಡ್ಲೆ ಏರಿತ ಪೋಪಿನ ಒಂಚೂರು ಕಮ್ಮಿ ಅಲ್ಪ್ಲೆ ಸ್ಪೀಡ್ ಓಯ್ ನೂದೆಡ್ ಹೇಗೆ ಇರು ಸಿಟಿ ತುಲ ಎಲ್ಲ ನೂದೆಡ್ ಪೋಪರ್ಗೆ ಅಂದ ಸಿಟಿ 200 ಪೋಪರ್ ಇರು ಅದು ಇರು ಇಂಜನ್ ಮಲ್ತನ ಬಾರಿ ಬಂಗೊಂಡಿ ಓಯ್ ಹೆಂಗೆ ಐತೆ ಎಲ್ಲ ಗಾಡಿ ಕೊರ್ಪಾರ ಜಾತೆ ಅತ್ ಹೆಂಗ್ ಕೊರ್ಲೆ ಇರ್ ಬಲ್ಲೆ ಇರ್ನ ಒಂಜಿ ಆತ್ಮಲ್ಲ ಬಾಡಿಗೆ ನೀರ್ನ ಇರ್ ಹೆಂಗ್ ಕೊರ್ಲೆ ಆತತ್ ಮಲ್ಲಗಿಂಜ ಪ್ರಶ್ನೆ ಎಂಕ್ಲ ಇಜ್ಜಿ ಆಳೈತೆ ವಿಷಯ ಎಂಕೇನೋ ಗೊತ್ತರೆ ಎಂಕ್ ಓರ್ಲೈತೆ ಗಾಡಿ ದಿಕ್ಕೊಂದು ಎಂಕ್ ಇರ್ನ ಗಾಡಿ ಬೋಡಿ
తీరు తెలిపొచ్చి ఓయ్ సీరియస్ సీరియస్ పనందులే సీరియస్లీ సోమవాರ ಮಂಗಳವಾರ బుధవారం లాభ జితే బుధవారం లాభ అందులో అంచా నీరు సోమవాರ ಮಂಗಳವಾರ ఉన్నది ಮಂಗಳವಾರ పోరే బుధవాರ కూడా ಕಾಣೆ ಹೋಗ್ಬೋದು ಗಾಡಿ ಅಂದ ಆತ ತೆಂಕಿ ತಿನ್ನಿ ಬೈಡ್ ತಿಕ್ಕ ಗಾಡಿ ಬೈಡ್ ತಿಕ್ಕ ಭಯ ಕೊಡಿ ಏನ್ ಗಾಡಿ ಖಾಲಿ ಗಾಡಿ ಕೊಡ್ಬೇಕು ಎತ್ತ ಖಾಲಿ ಗಾಡಿ ಕೊರ್ಲಿ ಹೆಂಗ್ ಹೋದಾರ ಪರ ಪಕ್ಕ ಸಾರಿ ತೇಗಿ ತೇಗಿ ಆಬ್ಜಾ ಖಾಲಿ ಗಾಡಿ ಕೊಡ್ಬಿಟ್ಟೆ ಅದೆನ್ನ ಮಿತ್ ನಮಗೆ ಇಜ್ಜ ಮಾರ್ರೆ ಎನ್ನ ಮಿತ್ತಿಲ್ಲ ಬರ್ಬಿಟ್ಟೆ ಸಾರಿ $8 ಬೇಜಾರು ಜಾನು 100 ಕೋಡಿ 200 ಕೋಡಿ ಎಂಡನೇ ಕೊಡ್ಬೇಕು ಅತ್ತ ಇರ್ನ ಅಂದ್ ಮಾರ್ರೆ ಇರ್ ಎಂಕಲ್ ಒಂಜಿ ಹೆಲ್ಪ್ ಗಾಡಲ್ ಒಂಜಿ ಕೊರ್ಲೆ ಮಾರ್ರೆ ಎಂಕಲ್ ಹೋದಾರ್ಪ ರಬಕ್ಕೆ ಹೋದಾರ್ಪ 100 ಇಜನ 200 ಹೋದಾರ್ಪ ಬಕೀರಿ ಬೆಚ್ಚಾಪಿಂಗ್ ಜಾಸ್ತಿ ಅಂದ ಅದೇ ಇಜ್ಜಿಡೆಲ್ಲ ಬೆಚ್ಚ ಇಜ್ಜಿಡೆಲ್ಲ ಬೆಚ್ಚ ಅತ್ ಎರಡ ಬೆಚ್ಚ ಬರ್ತಾರ ಒಂದಿರಗೆ ನಮ್ಮ ಒಟ್ಟಾರೆ ಬೆಚ್ಚ ಗೊತ್ತಾಡದೆ ಬಾಕ ಎಂಕ್ ವರ ಆಯ್ಜಿಂದ ಅನ್ನೋಡತ್ತೆ ಬಕ್ಕ ಅಕ್ಕಲೇನೆ ಎಂಚ ಓ ಅವು ಕೈಟೆ ಸೌಂಡ್ ಲಕ 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 ಇರೇನ ಗಾಡಿ ಕೊರ್ಪರಿ ಜಾತಿ ಅಚ್ಚಾ ನೀನಿ ಬೈಯಡ್ ರಪಕ್ ಹೋದರ್ ಕನ ಯಾಲ ಇರ್ಲಾ ಅವ ಬಾಡಿಗೆ ಆದ ಮಾರ ಓ ಅಣ್ಣ ಇರ ಸ್ಟೇಟ್ ಪಿದೆ ಬೋಪಿಚಾರ ಗಾಡಿ ಬೋರ್ಪಿಚಾರ ಇರ್ನ ಇಂಜಿನ ಆರ ನಂಬರ್ ಕೊಡ್ತೀನಿ ಆಗ ದರ್ಪುಡುತ್ತೆ ಹೆಂಗ್ ಆಯ್ದಾರ್ ಪೋಡು ಸುರುಟು ಆಯ್ದಾರ್ ಪೋಡು ಈರ್ ಬೆಚ್ಚ ಪರ್ಗೆ ಕೂಡ ಬೆಚ್ಚ ಬೆಚ್ಚ ನೆನಪಂದು ಗೊತ್ತಾನದೆ ನಾಮ 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 ತೂಕ ಇರುವಂತ ಬೆಚ್ಚಾಲೆ ತೂಕ ಹೆಂಗ್ ತೂಡು ಇರ್ನ ಬೆಚ್ಚ ವಾನಮ್ನಿ ತೂಕ ಅಂಚ ಅಂಚ ಬಕ ವಿಶೇಷದಲ್ಲುಂಡ ಭುವನೇಶ್ವರ ಎತ್ತ ಎರಡಲ ಗಾಡಿ ಉಂಡು ಎರಡ ಮರ್ಸಿಡೀಸ್ ಉಂಡು ಅಂಚ ಅಂಚ ಎಂಕಲ ಪಂಡ ಮರ್ಸಿಡೀಸ್ ದೇ ಗೊತ್ತು ಎಂಕಲ ಮರ್ಸಿಡೀಸ್ ಎಂಕಲು ಟೂರಿಸ್ಟ್ ಬಾಡ್ದ ಅಂತ ಪಂಡ ಮದ್ಮೆ ಬರ ಬೋಪಡದೆ ಕಂಪನಿ ದಾಗೆಲ್ಲ ಕೊರ್ಪುಜ ದೇ ಪಂಡ ಗವರ್ಮೆಂಟ್ ಅತ್ತದೆ ಅಂದ ಅಂದ ಇರ್ ಏನಡ ಇರ್ ಚೀಪ್ ಪಾತೆ ರುಚಿ ಗೊತ್ತಾನತ್ತೆ ಭುವನೇಶ್ ಅಂತ ಜಾಗ್ರತೆ ಪ್ಲೇ ಇರ್ನ ಇರ್ ಸ್ಪೀಡ್ ಬರೋ ಒಂಚೂರು ಕಮ್ಮಿ ಅಲ್ಪ್ಲೆ ಗೊತ್ತಾನದೆ ಅತ್ತ ಇರ್ ಮಲ್ಪುಡದೆ ಇರ್ ಮಲ್ಪುಡೆ ಇರ್ ಒಟ್ಟಾರೆ ಬಾತಾರ ಅಪ್ಪಡಿ ಎರಡ ಆಪ್ಜದೆ ಇರ್ ಮಲ್ಪಲೆ ಇರಿಗೆ ಆಪಣ ಇರಿಗೆ ಐವಡ್ ಬೋಲೆ ಇರಿ ಐವಡ್ ದಾಪಣ ರೋಡ್ ಉಡಿತೆ ಮಸ್ತನ ಅತ್ತ ರೋಡ್ ಮಸ್ತನ ಪೋಪೇರಿ ರೋಡ್ ಜನ ಮಸ್ತನ ಪೋಪೇರಿ ಇರ್ 200 ರೂಪಾಯಿ ಆಯ್ತು ಸಾರಿ 200 ರೂಪಾಯಿ ಓ ಅಕಲೆಲ್ಲ ಪೋಲೆ ಅಂದಿ ಇರಿಗೆ ಒಂಚೂರು ಮೆಲ್ಲ ಬರಾಬ್ಜಿ ಇರ ಆಪಣ ಇರ್ ಮೆಲ್ಲ ಪೋಲೆ ಇನ್ನಿಡ್ಬೇಕ ಪಕ್ಕಡ ಜನ ಬರಲಿ ಅಂದ್ ಓವರ್ಟೇಕ್ ಇರ್ ಅಡಿಕ್ ಮಾಡಿ ಎರಡ ಮಾರ್ರೆ ಅಂಚ ಅಂದ್ ಹೆಂಗ್ ಗೊತ್ತುಂಡು ಈರೆಗೆ ಬೆಚ್ಚ ಆನಂದ್ ಏನಡ ಪಾತೆರ್ನಾಗ ನಾಮಗೇನ್ ಪೂಜಾ ವಿಷಯ ಗೊತ್ತಾನೆ ಫಸ್ಟ್ ಆಫ್ ಆಲ್ ಅದು ಏನು ಆತ ಬೆಚ್ಚ ಹತ್ತಿತ್ತು ಒಟ್ಟಾರೆ ಹೆಂಗಿತ್ತೆ ಒಟ್ಟಾರೆ ಇರ್ ಬೆಚ್ಚ ಹೊಡಾತ ಹೆಂಗ್ ದೇಪಂಡ ಇರ ಒಂಜಿ ಗಾಡಿ ಕೊರ್ಪುಜಾರ್ ಪಂಡರ್ ಒಂಜಿ ಬಕ ಪ್ಲಸ್ ಇರ್ನ 200 ಸ್ಪೀಡ್ ಅವನ್ ಪೂರ ಕಮ್ಮಿ ಆಗ್ಬಿಡಿ ಇರ್ನ ಒಂದುಂಡದೆ ಇರ್ನ ಪೂರ ಹೆಂಗ ಒಂದ್ ನಡಪುಜಿ ಗೊತ್ತಾನದೆ ಎಂಕ್ ಬೆಚ್ಚ ಹೊಡದೆ ಇರೇನುಂಡದೆ ನೀರ್ ಮಿನಿ ತಿಕ್ಕೇರನುಂಡದೆ ಯಾನ್ ಅಡೆಗೆ ದಾದ ಮಲ್ಪೆ ಪಂಡ್ರ ಸಾಧ್ಯ ಒಟ್ಟಾರೆ ನಮ್ಮದೇ ನಮ್ಮ ಲೋಕಲ್ ಗೊತ್ತಾನದೆ ಎಂಕುಲು ಲೋಕಲ್ ಪೂರ ಒಟ್ಟಾರೆ ಲೋಕಲ್ ಎಂಕುಲು ಈರ್ ಏತ್ ಬೆಚ್ಚಾಡಲ್ಲ ಐಡ್ದು ಒಂಜಿ ಸ್ಟೆಪ್ ಮಿತ್ತೆ ಮತ್ತೆ ಜಾಗ್ರತೆ ಭುವನೇಶ್ ಗೊತ್ತಾನದೆ ಒಟ್ಟಾರೆ ಈರ್ ಬನ್ಲಕ್ಕೆ ಪೂರ ಆಪುಡು ಎನ್ನೊಚ್ಚೀರು ಈಗ ಈರ್ ಮೀನ್ ಗಾಡಿ ಕೊಡ್ಜಾಡ್ ಉಂಡತೆ ಗಾಡಿ ತುಂಬ ಮರ್ಪ್ಯಾನ್ ಅವ ಮಲ್ಪಲ್ಲತೆ ತೂಕ ಅವಲೊಂಜಿ ಚಾಲೆಂಜ್ ತುಂಬೊಂದ್ ಬರ್ಪಿನ ಚಾನ್ಸಸ್ ಉಂಡು ಅಂತ ಜಾಗ್ರತೆ ಗೊತ್ತಾನದೆ ಅವ ಬೆಸ್ಟ್ ಅವ ಕರೆಕ್ಟ್ ಓಕೆ ಸರ್ ನಮಸ್ತೆ ಸರ್ ಭುವನೇಶ್ ನಮಸ್ತೆ ಸರ್ ಒಂದು ಸ್ಪಂದನ ಟಿವಿ ಹಿಡ್ದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಕಾಲ್ ಮಾಡ್ತಂದುಲ್ಲ
ಓಕೆ ಸರ್ ಓಕೆ ಸೊ ಇರ ನಂಬರ್ ಕೊರ್ನಿ ಉಮೇಶ್ ಅವೇ ಸೊ ಇದು ಪೂರ ಮಲ್ತೀನಿ ಎಂಕ್ಲು ಪ್ರಾಂಕ್ ಸೊ ಬೇಜಾರ್ ಮಾಡ್ಕೊಡ್ಚಿ ಓಕೆ ಇರ್ ಬೆಚ್ಚ ಬರುದು ಇರ್ ಬೆಚ್ಚ ಇದ್ದಾರ ಮಾರ್ರೆ ಅದೇ ವೈಕ್ ಬೆಚ್ಚ ಅವಡ ಐಕ್ ಮಾತ್ರ ಅದೇ ಬೆಚ್ಚ ಎಸ್ ಎಸ್ ಬಾರಿ ಖುಷಿ ಅಂಡ್ ಮೇ ಬಿ ಇರ್ ಡ್ರೈವಿಂಗ್ ಲ ಮಲ್ಪೋರು ಓಕೆ ಸೇಫ್ ಡ್ರೈವಿಂಗ್ ಸರ್ ಎಸ್ ಆಲ್ ದಿ ಬೆಸ್ಟ್ ಇರಾಗ ಆಲ್ ಓಕೆ ಬಾಯ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಒಂದು ಎಪಿಸೋಡ್ ಕಿರಿಕಿರಿ ಮಸ್ಕ್ರಿ ಸೊ ಇದೇ ರೀತಿಯಾಗಿ ಪ್ರ್ಯಾಂಕ್ ಮಾಡ್ತಾ ಇರ್ತೀವಿ ನೀವು ನಂಬರ್ ಕೂಡ ಕಳಿಸಿ ಸೊ ನಂಬರನ್ನು ಕಳಿಸಿದ ನಂತರ ವಿತ್ ಡೀಟೇಲ್ಸನ್ನು ಕಳಿಸಿ ವಿತ್ ದ ಕಾನ್ಸೆಪ್ಟ್ ಇಲ್ಲ ಅಂದ್ರೂ ಕೂಡ ನೋ ಪ್ರಾಬ್ಲಮ್ ಆ್ಯಂಡ್ ಏನಾದರೂ ಒಂದು ಸಿಚುವೇಷನನ್ನು ಕಳಿಸಿ ಏನಾದರೂ ರೀಸೆಂಟ್ ಸಿಚುವೇಷನ್ ಏನಾದರೂ ಆದರೆ ಅದ್ರ ಬಗ್ಗೆ ಹೇಳಿ ಸೊ ಓನ್ಲಿ ಮೆಸೇಜ್ ಸಾಕು ಕಾಲ್ ಬೇಡ ಸೊ ಓನ್ಲಿ ಮೆಸೇಜ್ ಸೊ ನಾರ್ಮಲ್ ಮೆಸೇಜ್ ಕೂಡ ಆಗುತ್ತೆ ವಾಟ್ಸಪ್ ಮೆಸೇಜ್ ಕೂಡ ಆಗುತ್ತೆ ಓಕೆ ಸೊ ಇದೇ ರೀತಿಯಾಗಿ ಪ್ರ್ಯಾಂಕ್ ಮಾಡ್ತಾ ಇರೋಣ ಇನ್ನು ಬರೋದು ನೆಕ್ಸ್ಟ್ ಸಂಡೇ ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ ಬಾಯ್